ಲಾಕ್ಡೌನ್ನಿಂದಾಗಿ ಜವಳಿ ಉದ್ಯಮ ನೆಲಕಚ್ಚಿದೆ. ಆದ್ದರಿಂದ ಆದಷ್ಟು ಬೇಗ ಜವಳಿ ಉದ್ಯಮಿಗಳಿಗೆ ವ್ಯಾಪಾರ ಮಾಡಲು ಅವಕಾಶವನ್ನ ನೀಡಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಳಿ ಉದ್ಯಮಿಗಳ ಸಂಘದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡಲಾಯಿತು. ಕೋವಿಡ್-19 ಮತ್ತು ಲಾಕ್ಡೌನ್ನಿಂದಾಗಿ ದೇಶದ ಆರ್ಥಿಕತೆ ಜೊತೆಗೆ ಎಲ್ಲ ಉದ್ಯಮಗಳಿಗೆ ಹೊಡೆತ ಬಿದ್ದಿದೆ. ಅದರಲ್ಲೂ ದೇಶದ ಅತಿ ದೊಡ್ಡ ಉದ್ಯಮಗಳಲ್ಲಿ ಒಂದಾದ ಜವಳಿ ಉದ್ಯಮ ನೆಲಕಚ್ಚಿದೆ. 2 ತಿಂಗಳುಗಳಿಂದ ಜವಳಿ ಉದ್ಯಮಗಳು ವ್ಯಾಪಾರ ಮಾಡದೆ ಕಂಗೆಟ್ಟಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಜವಳಿ ಉದ್ಯಮಗಳಿಗೆ ವ್ಯಾಪಾರ ಮಾಡಲು ಅವಕಾಶವನ್ನ ನೀಡಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಳಿ ಉದ್ಯಮಿಗಳ ಸಂಘದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಜವಳಿ ಉದ್ಯಮಿಗಳ ಸಂಘದ ಸಂತೋಷ್ ಕಾಮತ್ ಮಾತನಾಡಿ, ಸರ್ಕಾರದ ಅವೈಜ್ಞಾನಿಕ ಲಾಕ್ಡೌನ್ನಿಂದಾಗಿ ಜವಳಿ ವ್ಯಾಪಾರಸ್ಥರು ಇಂದು ಬೀದಿಗೆ ಬರುವಂತಾಗಿದೆ. ಕೇವಲ ಆಶ್ವಾಸನೆಗಳನ್ನು ಮಾತ್ರ ನೀಡುತ್ತಿರುವ ಜಿಲ್ಲಾಡಳಿತ ನಮ್ಮ ಈ ಬೇಡಿಕೆಯನ್ನ ಈಡೇರಿಸದೇ ಇದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು. ನಮ್ಮ ತಂಡದಲ್ಲಿ ಈಗಾಗಲೇ ಒಂದು 300ರ ತನಕ ವರ್ತಕರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಲವಾರು ದಿನಗಳಿಂದ ನಮ್ಮ ಸಂಕಷ್ಟಗಳನ್ನು ನಾವು ಒಬ್ಬೊಬ್ಬರಾಗಿ ಹೇಳುವಾಗ ಇದನ್ನು ಯಾರೂ ಕಿವಿಗೊಡದೆ ಅವೈಜ್ಞಾನಿಕ ಲಾಕ್ಡೌನ್ ಮಾಡಿ ನಮ್ಮನ್ನೆಲ್ಲ ಇಂದು ಬೀದಿಗೆ ಬರುವ ಹಾಗೆ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಪರ್ಸನಲಿ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಆಯಾ ಊರಿನಲ್ಲಿ ಆಯಾ ಜನಪ್ರತಿನಿಧಿಗಳನ್ನು ಕೂಡ ಭೇಟಿ ಮಾಡುವ ಕಾರ್ಯಕ್ರಮ ಮಾಡಿದ್ದೇವೆ. ಇದುವರೆಗೆ ಖಾಲಿ ನಮಗೆ ಒಂದು ಸುಳ್ಳು ಭರವಸೆಗಳನ್ನು ಕೊಟ್ಟು ನಮ್ಮನ್ನು ದಾರಿ ತಪ್ಪಿಸಿದಾಗಿದೆ. ಇವತ್ತು ಅನಿವಾರ್ಯ ಕಾರಣಗಳಿಂದಾಗಿ ಕೋವಿಡ್ ಪ್ರೋಟೋಕಾಲ್ ಇದ್ದರೂ ಕೂಡ ನಾವು ಮನೆಯಲ್ಲಿ ಕೂತ್ಕೊಂಡು ಒಬ್ಬರೊಟ್ಟಿಗೆ ಒಂದು ಮಾತಾಡಿ ಏನೂ ಆಗುವ ವಿಷಯ ಅಲ್ಲ. ಅದಕ್ಕಾಗಿ ನಮ್ಮವರು ಕೆಲವರು ನಿಜವಾಗಿ ಕಷ್ಟವನ್ನು ಅನುಭವಿಸುವವರು ಕೆಲವರು ಇಲ್ಲಿ ಬಂದಿದ್ದಾರೆ. ಕೆಲವರಿಗೆ ವಿವಿಧ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ನಮ್ಮ ಈ ಅಳಲನ್ನು ಈ ನಿಮ್ಮ ಮೀಡಿಯಾ ಮುಖಾಂತರ ಹಾಗೂ ಇಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಅವರಿಗೆ ಮನವಿಯನ್ನು ಸಲ್ಲಿಸುವ ಮೂಲಕ ಹಾಗೂ ಅದರ ಪ್ರತಿಗಳನ್ನು ನಾವು ಎಲ್ಲ ನಮ್ಮ 2 ಜಿಲ್ಲೆಯ ಎಲ್ಲ MLA ಹಾಗೂ MP ಗಳಿಗೆ ಕೂಡ ಕೊಡಲಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಈಡೇರಿಕೆ ನಮ್ಮ ಆಶ್ವಾಸನೆಗೆ ಅವರು ಕೊಟ್ಟದ್ದು ಇವತ್ತಿನ ತನಕ ಆಗಲಿಲ್ಲ. ಇನ್ನು 2 ದಿನಗಳಲ್ಲಿ ಆಗಲಿದ್ದರೆ ನಾವು ಇಲ್ಲಿಗೆ ನಮ್ಮ ಎಲ್ಲ ಅಂಗಡಿಯ ಸ್ಟಾಫ್ಗಳನ್ನು ಸಂಬಳ ಸಿಗಲಿಲ್ಲ ಅಂತೇಳಿ ಅವರನ್ನು ಇಲ್ಲಿ ಕಳಿಸ್ತೇವೆ. ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಜವಳಿ ಉದ್ಯಮಿಗಳ ಸಂಘದ ಸದಾಶಿವರವರು ಮಾತನಾಡಿ, ಸಮರ್ಥವಾದ ಲಾಕ್ಡೌನ್ ಮಾಡಿದರೆ ಕೇವಲ 14 ದಿನಗಳ ಲಾಕ್ಡೌನ್ ಸಾಕಿತ್ತು. ಆದರೆ ಸುಮಾರು 60 ದಿನಗಳಿಗೂ ಹೆಚ್ಚು ದಿನ ಲಾಕ್ಡೌನ್ ಮಾಡಿ ಕೊರೋನಾ ಕಡಿಮೆಯಾಗಿಲ್ಲ ಎಂದರೆ ಇವರ ಅವೈಜ್ಞಾನಿಕ ಲಾಕ್ಡೌನ್ ಕಾರಣ. ಈ ನಡುವೆ ಜವಳಿ ವ್ಯಾಪಾರಸ್ಥರನ್ನ ಸರ್ಕಾರ ಕಡೆಗಣಿಸಿದೆ ಎಂದು ಹೇಳಿದರು. ನಾವು ಈಗಾಗಲೇ ಸಮೀಪ 60 ದಿವಸದಲ್ಲಿ ಮನೆ ಒಳಗೆ ಗೃಹ ಬಂಧನದಲ್ಲಿದ್ದೇವೆ. ಜುಲೈ 5 ಅಂದರೆ 75 ದಿವಸಗಳವರೆಗೆ ಗೃಹ ಬಂಧನದಲ್ಲಿ ಇರಬೇಕಾಗ್ತದೆ. ನಿಜವಾಗಿ ಕೊರೋನಾದ ಚೈನ್ ಕಟ್ಟಾಗಬೇಕಂತಾದರೆ ಸಮರ್ಥವಾಗಿ ಇಡೀ ದೇಶಾದ್ಯಂತ 14 ದಿವಸ ಲಾಕ್ಡೌನ್ ಮಾಡಿ ಆ 14 ದಿನಗಳ ಕಾಲ ಎಲ್ಲರೂ ಒಳಗೆ ಕೂತಿದ್ದಲ್ಲಿ ಕೊರೋನಾ ಎಷ್ಟೊತ್ತಿಗೂ ನಾಶ ಆಗ್ತಾ ಇತ್ತು. ಹಾಗಾದರೆ 60 ದಿವಸ ನಾವು ಒಳಗೆ ಕೂತು ಇನ್ನೂ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಕಮ್ಮಿ ಆಗಲಿಲ್ಲ ಅಂತಾದರೆ ಇದಕ್ಕೆ ಯಾರು ಕಾರಣ? ನಾವು ವ್ಯಾಪಾರಿಗಳು ಕಾರಣವೇ? ನಾವಲ್ಲ. ನಾವು ಇನ್ನೆಷ್ಟು ತಾಳ್ಮೆ ಕಳೆಯುವುದು ಸ್ವಾಮಿ? ನಮ್ಮ ಕೋಟ್ಯಾಂತರ ರೂಪಾಯಿಯವರಿಗೆ ಕೋಟ್ಯಾಂತರ, ಲಕ್ಷಾಂತರದವರಿಗೆ ಲಕ್ಷಾಂತರ ಮಾಲು ಒಳಗೆ ಹಾಳಾಗ್ತದೆ. ತನ್ನ ಮೂಲ ಹೊಳಪು ಕಳೆದುಕೊಳ್ಳುವುದರ ಮೂಲಕ, ಫ್ಯಾಷನ್ ಕಳೆದುಕೊಳ್ಳುವುದರ ಮೂಲಕ, ಇನ್ನಿತರ ಮಳೆಗಾಲದ ಮಾಯ್ಚರ್ನ ಮೂಲಕ, ದಕ್ಷಿಣ ಕನ್ನಡದ ಹವಾಗುಣದ ವಾಯುವಿನಲ್ಲಿರುವಂತಹ ಒಂದು ಉಪ್ಪಿನಂಶ ರೇಷ್ಮೆ ಸೀರೆಗೆ ಸೇರುವುದರ ಮೂಲಕ ನಮ್ಮ ಕೋಟ್ಯಾಂತರ ಲಕ್ಷಾಂತರ ಮಾಲು ನಾಶ ಆಗ್ತದೆ. ಕಳೆದ ವರ್ಷ ನನ್ನಂತಹ ಒಬ್ಬ 800 ಸ್ಕ್ವೇರ್ ಫೀಟ್ನ ಅಂಗಡಿಯವ 10 ರಿಂದ 15 ಲಕ್ಷವನ್ನು ನಾವು ಈಗಾಗಲೇ ಕಳೆದುಕೊಂಡಿದ್ದೇವೆ. ಅದನ್ನು ಮಾರಲು ಸಾಧ್ಯ ಆಗದೇ ಇರುವುದರ ಮೂಲಕ ಈ ರೀತಿ ಇನ್ನೂ ಕೂಡ ನಮ್ಮನ್ನು ಇಂತಹ ಅವೈಜ್ಞಾನಿಕವಾದಂತಹ ಈ ಒಂದು ಲಾಕ್ಡೌನ್ಗೆ ತಳ್ಳಬೇಡಿ. ಬಳಿಕ ಜವಳಿ ವ್ಯಾಪಾರಸ್ಥರು ಹಾಗೂ ಜೆಡಿಎಸ್ ಮುಖಂಡ MB ಸದಾಶಿವರವರು ಮಾತನಾಡಿ, ದೇಶದ ಆರ್ಥಿಕತೆಗೆ ಅತಿ ಹೆಚ್ಚು ಕೊಡುಗೆಯನ್ನ ನೀಡುವ ಉದ್ಯಮ ಎಂದರೆ ಅದು ಜವಳಿ ಉದ್ಯಮ. ಆದರೆ ಸರ್ಕಾರ ಈ ಉದ್ಯಮವನ್ನ ಸಂಪೂರ್ಣವಾಗಿ ಕಡೆಗಣಿಸಿ ತಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿದೆ ಎಂದು ಹೇಳಿದರು. ಈ ದೇಶದ ಅತ್ಯಂತ ಗರಿಷ್ಠವಾದಂಥ ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಸಹಾಯ ಮಾಡುವಂಥ ಜವಳಿ ಉದ್ಯಮಕ್ಕೆ ಸೇರಿದವರು. ಇಂಡಿಯಾದ GDPಗೆ, ಭಾರತದ GDPಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡುವಂಥವರು ಜವಳಿ ಉದ್ಯಮದವರು. ಮತ್ತು ಉದ್ಯೋಗದ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಅತ್ಯಂತ ದೊಡ್ಡದು. ಹೀಗೆ ಈ ಕ್ಷೇತ್ರವನ್ನು ಎಲ್ಲ ರೀತಿಯ ದೇಶದ ಒಳಿತಿಗಾಗಿ ಕೊಡುಗೆಯನ್ನು ಕೊಡುವಂಥ ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ನಮ್ಮದು ಕೂಡ ಒಂದು ಅವಶ್ಯ ವಸ್ತುಗಳ ಪಾಲಿಗೆ ಸೇರಬೇಕಾದದ್ದು. ಯಾಕೆಂದರೆ ನಾವು ಮಾನ ಮುಚ್ಚುವಂಥ ಕೆಲಸವನ್ನು ಮಾಡ್ತೇವೆ. ಕಳೆದ ಲಾಕ್ಡೌನ್ ಆದಾಗ, ಆ ಲಾಕ್ಡೌನ್ ನಂತರ ಮತ್ತು ಅದಕ್ಕೆ ಮೊದಲು ಇಡೀ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಮಾಸ್ಕ್ಗಳನ್ನು ಒದಗಿಸುತ್ತಿದ್ದರೆ ಅದು ನಮ್ಮ ಜವಳಿ ಉದ್ಯಮದವರು ಅನ್ನೋದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಈ ಹಿನ್ನೆಲೆಯಲ್ಲಿ ನಮಗಾಗಿರುವಂಥ ಅನ್ಯಾಯ, ನಮಗಾಗಿರುವಂಥ ಕಷ್ಟ ನಷ್ಟಗಳು, ನಮ್ಮನ್ನು ನಂಬಿರೋ ಸುಮಾರು 40,000 ಕುಟುಂಬಗಳು ಈ 2 ಜಿಲ್ಲೆಗಳಲ್ಲಿ ಸೇಲ್ಸ್ಮನ್ಗಳು
ಇವರೆಲ್ಲರ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಆದಂಥ ತಾರತಮ್ಯ ಧೋರಣೆಯನ್ನು ಆದ ಅನ್ಯಾಯವನ್ನು ಸರಿಪಡಿಸಬೇಕು. ತಕ್ಷಣದಿಂದ ನಮಗೆ ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು. ಈ ಸಂದರ್ಭ ಜವಳಿ ವ್ಯಾಪಾರಸ್ಥರುಗಳಾದ ಮೊಹಮ್ಮದ್ ಇಲ್ಯಾಸ್, ಶಾಹಿದ್ ಇಸ್ಮಾಯಿಲ್, ಅಬ್ದುಲ್ ರೆಹಮಾನ್, ದಿನೇಶ್, ಟೆರೆನ್ಸ್ ಡಿಸೋಜಾ, ನಾಗೇಶ್ ಕುಮಾರ್ ಎನ್ಜೆ ಸೇರಿದಂತೆ ಜಿಲ್ಲೆಯ ಅನೇಕ ಜವಳಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.